ಬೈಂದೂರು ತಾಲೂಕಿನ ಮರವಂತೆ ಮಹಾರಾಜ ವರಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ನಡೆಯುವ ಕರ್ಕಟಕ ಅಮಾವಾಸ್ಯೆಯ ಜಾತ್ರಾ ಮಹೋತ್ಸವ ಜಿಲ್ಲಾಡಳಿತ ಹೇರಿರುವ ಕೋವಿಡ್ ನಿರ್ಬಂಧಾನುಸಾರ ಜಾತ್ರೆಗೆ ಅವಕಾಶವನ್ನ ನೀಡದೆ ಸ್ಥಳೀಯರಿಗಷ್ಟೇ ದೇವರ ದರ್ಶನಕ್ಕೆ ಅವಕಾಶವನ್ನ ನೀಡಲಾಯಿತು. ದೇವಸ್ಥಾನದಲ್ಲಿ ನಡೆಯುವ ಪೂಜೆಗೆ ಬರುವ ಭಕ್ತಾದಿಗಳನ್ನು ಸರತಿ ಸಾಲಿನಲ್ಲಿ ಅಂತರ ಕಾಯ್ದುಕೊಂಡು ಸ್ಯಾನಿಟೈಸರ್ ಮಾಡಿ ದೇಗುಲ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಯಿತು. ದೇವಸ್ಥಾನದಲ್ಲಿ ನಡೆಯುವ ಪೂಜಾ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ರು. ದೇವಸ್ಥಾನದಲ್ಲಿ ನಡೆಯುವ ಪೂಜೆ ವೀಕ್ಷಿಸಿ ಕೋವಿಡ್ ನಿಯಮಾವಳಿಗಳನ್ನು ಅನುಸರಿಸಬೇಕೆಂದು ಬೈಂದೂರು ತಹಶೀಲ್ದಾರ್ ಶೋಭಾಲಕ್ಷ್ಮಿ ಹೇಳಿದರು. ಇವತ್ತಿನ ದಿವಸ ನಮ್ಮ ಮರವಂತೆ ವರ ಮಹಾರಾಜ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಕರ್ಕಟ ಅಮಾವಾಸ್ಯೆ ದಿನದಂದು ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡು ಕೋವಿಡ್ ಪಾಲನೆ ಮಾಡಿಕೊಂಡು ಎಲ್ರಿಗೂ ಕೂಡ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆ ಮಾಡಿಕೊಂಡು ದೇವಸ್ಥಾನದಲ್ಲಿ ದರ್ಶನಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಥಳೀಯರಾದ ಸತೀಶ್ ಶೇಟ್ ಮಾತನಾಡುತ್ತಾ, ಕೋವಿಡ್ನಿಂದಾಗಿ 2 ವರ್ಷಗಳಿಂದ ಯಾವುದೇ ಜಾತ್ರೆ ನಡೆದಿರುವುದಿಲ್ಲ. ಈ ದೇವಸ್ಥಾನಕ್ಕೆ ಚಿಕ್ಕನಿಂದಲೂ ನಾನು ಬರುತ್ತಿದ್ದೇನೆ. ಈ ಸ್ಥಳ ತುಂಬಾ ಕಾರಣಿಕ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿ ವರ್ಷಂಪ್ರತಿ ಹೊಸದಾಗಿ ಮದುವೆಯಾದ ಮದುಮಕ್ಕಳು ಬಂದು ದೇವರ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಿರುವುದು ವಿಶೇಷತೆಯಾಗಿದೆ. 2 ವರ್ಷಗಳಿಂದ ಇದು ಇಲ್ಲದಾಗಿದೆ. ಶ್ರೀದೇವರು ಈ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡಿ ಸಕಲ ಸೌಭಾಗ್ಯ ನೀಡುವಂತಾಗಲಿ ಎಂದು ಹೇಳಿದರು. ಕಳೆದ ಸುಮಾರು ಸಣ್ಣ ಪ್ರಾಯದಿಂದ ನಾನು ಪ್ರತಿ ವರ್ಷವೂ ಈ ಹಬ್ಬಕ್ಕೆ ಬರ್ತಾ ಇದ್ದೆ. ಆದರೆ ಈಗ ಒಂದು 2 ವರ್ಷದಿಂದ ಕೊರೋನಾದಿಂದ ಹಬ್ಬದ ಒಂದು ಸರ್ಕಾರದ ಒಂದು ವಿನಿಯಮ ಸರ್ಕಲ್ನಿಂದ ಹಬ್ಬ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ಸ್ವಲ್ಪ ಸಡಿಲಿಕೆ ಕೊಟ್ಟು ಸ್ಥಳೀಯ ವ್ಯಕ್ತಿಗಳಿಗೆ ಮಾತ್ರ ಒಂದು ದರ್ಶನಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆದರೆ ವಿಶೇಷ ವಿಜೃಂಭಣೆಯಾಗಿ ನಡೆಯುವಂಥ ಇದೊಂದು ಹಬ್ಬ, ಲಕ್ಷಗಟ್ಟಲೆ ಜನ ಸೇರುವಂಥ ಹಬ್ಬ. ಆದರೆ ಈ ವರ್ಷ ಕಳೆದ 2 ವರ್ಷದಿಂದ ಭಾಳ ನೀರಸವಾಗಿ ನಡೀತಾ ಇದೆ. ಶಕ್ತಿಯುತವಾದ ಒಂದು ಸ್ಥಳ. ರವಿರಾಜ್, ವಿ4 ನ್ಯೂಸ್, ಬೈಂದೂರು.